ಕೆಲ ದಿನಗಳ ಹಿಂದೆ ಮಂಗಳೂರಿನ ನೀರುಮಾರ್ಗ ಗ್ರಾಮದ ಸರಿಪಲ್ಲದ ನಿವಾಸಿ ರಾಹುಲ್ ಎಂಬುವರಿಗೆ ಅಪಘಾತವಾಗಿದ್ದು ಅವರ ಹೊಟ್ಟೆಯ ಭಾಗಕ್ಕೆ ತೀವ್ರವಾದ ಏಟು ಬಿದ್ದಿತ್ತು. ಈ ಕಾರಣದಿಂದ ಕೆಎಂಸಿ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಅವರ ಚಿಕಿತ್ಸೆಗಾಗಿ ಸುಮಾರು 15 ಲಕ್ಷ ರೂಪಾಯಿ ವೆಚ್ಚ ತಗಲುವ ಸಾಧ್ಯತೆ ಇದೆ ಎಂದು ಆಸ್ಪತ್ರೆಯವರು ತಿಳಿಸಿದ್ದಾರೆ. ಆದರೆ ರಾಹುಲ್ನ ಕುಟುಂಬಕ್ಕೆ ಇಷ್ಟೊಂದು ದೊಡ್ಡ ಮೊತ್ತವನ್ನು ಸಂಗ್ರಹಿಸಲು ಕಷ್ಟವಾಗುತ್ತಿದೆ. ಈ ಕಾರಣದಿಂದ ಸಹೃದಯ ದಾನಿಗಳಿಂದ ಅವರು ಸಹಾಯ ಹಸ್ತವನ್ನು ಯಾಚಿಸುತ್ತಿದ್ದಾರೆ. ದಯವಿಟ್ಟು ಸಹಾಯ ಮಾಡಲಿಚ್ಛಿಸುವಂತಹ ಸಹೃದಯರು ಸ್ಕ್ರೀನ್ ಮೇಲೆ ತೋರಿಸುವ ಅವರ ಖಾತೆ ಸಂಖ್ಯೆಗೆ ಹಣವನ್ನು ನೀಡುವಂತೆ ಅವರು ವಿನಂತಿಸಿದ್ದಾರೆ.